ಇದ್ದಾರೆ ನಮ್ಮ ಅಮ್ಮ. ಹೌದಾ? ಅವಳನ್ನೇ ಕರೆಯುತ್ತೇನೆ. ಸತ್ತವನೆ ಸಮಾತಂಗಳನ್ನ ತಿಂದ ಜಗ್ಲಿ ಮೇಲೆ ಕುತ್ಕೊಂಡ ವಟ 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 ಅನ್ನಕ್ ಶುರು ಮಾಡ್ದ. ಅವ್ರಿಗೆ ಪುರ್ಸೊತ್ತುಂಟು, ನಿನಗ್ ಬೇರೆ ಕೆಲಸ ಇಲ್ಲ. ಕಲ್ಗಚ್ಚಾಗ್ದಿದ್ದು ಕೋಣ ಕೂಗದೆ ಉಂಟು, ಅಮೆ 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 ಅಂತ. ಏನಾಯ್ತು ನಿನಗೆ? ಮುಂದೆ ಕರೆಯುವುದು ಕಾರಣ ಉಂಟಮ್ಮ? ಹೊಡ್ಡ ಮೇಲೆ ಕೊಡ್ಲಿಕ್ಕಿದ್ದೆ ಕಾರಣ ಅಂತ. ಕಾರಣ ಉಂಟು. ಎಂತದ್ದ? ನನ್ನ ಬೆರಳು ನೋಡು. ಅಲ್ಲ, ಇದೆಂತ ಮಗ ಬೆರಳು ಇಷ್ಟು ಬಿಸಿ ಆಯ್ತು, ಎಲ್ಲಿ ಇಟ್ಕೊಂಡಿದ್ದೆ ಇಷ್ಟೊತ್ತರಿಗೆ? ಬ್ಯಾಡ್ದಿದ್ದ ಜಾಗದಲ್ಲೆಲ್ಲ ಇಟ್ಕೊಳ್ಬೇಡ ಅಂತ ಹೇಳಿದೆ. ಆ ಮಂಚದ ಅಡಿ ಎಲ್ಲ ಕೈ ಹಾಕಬೇಡ. ನೋಡಿ ಎಂತ ಆಗಿ ಹೋಯ್ತು ನೋಡಿ, ಎಷ್ಟು ಬಿಸಿ ಆಯ್ತಾ. ಅಯ್ಯ, ಇನ್ನ ನಾಳೆಯಿಂದ ಹಾಗೆ ಮಾಡ್ಕೊಳ್ಬೇಡ. ಅಲ್ಲ, ನಿನ್ನ ಬಟ್ಟೆ ಮನೆ ಒಲೆಗೆ ಹಾಕ್ರಿ. ಒಲೆಗೆ ಹಾಕಿರ್ ಕಪ್ಪಾಗಿತ್ತಲ್ಲ ಮರೆ. ಅಲ್ಲ, ನನ್ನ ಬೆರಳಿನ ತುದಿ ನೋಡು ಅಂತ ಹೇಳಿದ್ದು. ಸದ್ಯ ನಿನ್ನ ಸೊಡ್ಡಿ ಕಲ್ಲು ಹಾಕ್ಲಿಕ್ಕೆ ನಾನು ಎಷ್ಟು ಸರಿ ಹೇಳಿದ್ದೆ, ಹೌದನ? ಆ ಬೆರಳಲ್ಲಿ ಉಗುರು ಬೆಳೆಸ್ಬೇಡ, ಆರೋಗ್ಯ ಹಾಳಾಗ್ತದೆ ಅಂತ. ನನ್ನ ಮಾತೆ ಕೇಳುವುದಿಲ್ಲ ನೀನು. ನಿಲ್ ಕೂಡ ಉಗುರು ಮತ್ತೆಂತದ್ದ? ಈ ಬೆರಳಿನ ತುದಿ ಯಾವ ಕಡೆ ಹೋಗ್ತದೋ ಆ ಕಡೆ ನೋಡುವ. ಬೆರಳು ತುದಿಯಾ? ಇಲ್ವ ಇಲ್ವ, ಎಲ್ಲ ಇಲ್ಲ ಇಲ್ಲ. ಓ ಏನೋ ಮನೆ ಬದಿ ಹೋಗುವುದೇ ಇಲ್ಲ ಅವ, ಇಲ್ಲೇ ಇರ್ತ. ಛೀ, ಅವ್ರು ಹಂಗ್ಬಿಟ್ಟಿ ಕಳ್ಳ ಕಳ್ಳ. ನಿನ್ನಯ ಜನನಿಗೆ ನಿನ್ನಯ ಜನನಿಗೆ ಪ್ರೇಮದೊಳಿರುವನೆ ತವ ಪಿತ ಹೇಳು. ಪ್ರೇಮ 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 ಪ್ರೇಮದೊಳಿರುವನೆ ತವ ಪಿತ ಹೇಳು. ಹೊಡೆದು ಹೌದಾ? ಏನವ್ವರಾದ ದಿನ ತಗಡಿನ ತೊಂಬದಿಂದ ದೈ ದಿನ ತಗಡಿನ ತೊಂಬದಿಂದ ದೈ ದಿಗಡಿ 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 ದಿಗಡಿದಿಂದ ದೈ ದಿಗಡಿ 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 ದಿಗಡಿದಿಂದ ದೈ ಓಂ 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 ನಿಂದ ದೈ ಓಂ 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 ನಿಂದ ದೈ ಓಂ 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 ನಿಂದ ದೈ ಓಂ 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 ನಿಂದ ದೈ ಕುಟ್ಟು 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 ನಿಂದ ದೈ ಕುಟ್ಟು 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 ನಿಂದ ದೈ ಕುಟ್ಟು 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 ನಿಂದ ದೈ ಇನ್ನೋಡುದಿ 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 ಇನ್ನೋಡುದು ರಾಧಾ
ಅದು ಎಂತ ಕಿಚ್ಚಿರೋದು ಮರೆ ರಾಡು ಒದ್ರೆಗೆ ಸದಿತೆ ಅಂತ ಕೊಂಡಿಗೆ ಹೊಯ್ಸಾಯ್ತದೆ ನೀನು ಕರ್ಮ ನೋಡಿ ಇದನ್ನ ಏನ್ ಮಾಡುದಮ್ಮ ಇದ ಪೂಜಾರ್ತಿಯರ ಮನೆಗೆ ಹಾಕ ಅವ್ರ ಮನೆ ತೆಂಗಿನ ಮರದ ಬುಡಕ್ ಹಾಕೋದೆ ಹಾಗೆ ಹಾಕ್ಬಿಡು ಬೂದಿ ಹಾಕೊಂಡೇ ಬಂದಿಯಲ್ಲ ಅದನ್ನ ತಗೊಂಡು ಹಾಕ ಇನ್ನು ಪೂಜಾರ್ತಿರ ಹತ್ರ 4 ವರ್ಷದವ್ರು ಇನ್ನು ಬುಡ ಮಾಡೋದು ಬೇಡ ಅಂದಡಿ ತೊಗೊಂಡು ಹಾಕ ಎಂತದ ಮತ್ತೆ ಬರ್ತದಲ್ಲ ಹೌದು ಪೂರ ಅದಕ್ಕೆ ಹಾಕ ನುಂಗುದು ಎಷ್ಟೊತ್ತಿ ನಾನು ತಗೊಂಡು ಹಾಕಿ ಬಾ ಆಯ್ತಮ್ಮ ಏನೇ ರಾಧಾ 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 ಅಯ್ಯೋ ರಾಧಾ ಸುಮ್ಮನುಳಿಯೇ ನೀನು ಅಲ್ವೇ ರಾಧಾ ಎಂತದ್ದೇ ನೀನು ಆಲೋಚನೆ ಮಾಡೆ ನೀನು ನಿನಗಷ್ಟು ಕಲ್ಪನೆ ಇಲ್ವೇನೆ ಯಾಕತ್ತೆ ಹೌದೇನೆ ಚಂದ್ರನು ಮದುವೆ ಮಾಡಿಸಿ ಎಷ್ಟು ವರ್ಷ ಆಯ್ತು ಹೌದಾ ಕೆಲವು ವರ್ಷಗಳೇ ಸಂದಿತ್ತು ಅಲ್ವೇನೆ ನಮ್ಮ ನೆನಪು ಈಗ ಆಗುದೇನೆ ಅದೆಲ್ಲ ಹಾಗೆ ಬಿಡು ಯಾಕೆ ಹೇಳು ಈಗ ನಮ್ಮ ನೆನಪು ನಿಮ್ಗೆ ಆಗುದೇ ಯಾಕೆ ಮದುವೆ ದಿವಸ ಒಂದು ಬಂದು ಹೋಗಿದ್ಯಾ ಹೌದು ಇಷ್ಟು ದಿವಸ ಆದ್ರೂ ಬಂದೇನೆ ನೀನು ಬರ್ಲಿಕ್ಕೆ ಆಗ್ಲಿಲ್ಲ ಅತ್ತೆ ರಾಧಾ ಒಂದು ಮಾತು ಕೇಳಲಿಲ್ವಾ ನೀನು ಏನು ಬಂಧುಗಳು ಬಾಂಧಿದ್ರೆ ಹಾಳಾಗಿ ಹೋಗ್ತದೆ ಯಾವುದು ಬಾಂಧವ್ಯ ಹಾಳಾಗ್ತದೆ ಸತ್ಯ ಅಲ್ವಾ ಬಳಸದೆ ನೀರು ಬಾವಿ ನೀರು ಹಾಳಾಗಿ ಹೋಗ್ತದೆ ಅಲ್ವೇನೆ ಇಷ್ಟು ಗೊತ್ತಿದ್ದವಳಾದ್ರೂ ನಮ್ಮನೆ ಬರ್ಲಿಲ್ಲ ಅಲ್ವಾ ಆಗ್ಲಿಲ್ಲ ಅತ್ತೆ ಎಂತ ಆಗ್ಲಿಲ್ವೇ ಮನೆಯಲ್ಲಿ ಬೈತಾರೆ ಎಂತ ಬೈದು ಮದುವೆ ಆದ್ಮೇಲೆ ಗಂಡ ಹೇಳಿದ ಹಾಗೆ ಬರುವುದಲ್ವಾ ಹೇಳಿ ಬರ್ಲಿಕ್ಕೆ ಆಗ್ತದ ನನ್ ಗಂಡು ಒಂದ್ ದಿವಸ ಬೈದನ್ನಲ್ಲ ಸುಮ್ನುಳಿ ಹೌದಾ ಹೇಳ್ದಿದ್ದೆಲ್ಲ ಹೇಳ್ಬಾರ್ದು ಅದಲ್ವೇ ಏನು ರಾಧಾ ಎಂತ ನೀನು ಕ್ಷೇಮವಾಗಿದ್ದೀನಿ ನೀ ಕ್ಷೇಮ ಇಲ್ದಿದ್ರೆ ಬರ್ತಾ ಇದ್ನ ಹೇಳಿ ಹೌದು ಮತ್ತೆ ಊರವರೆಲ್ಲ ಕ್ಷೇಮವೇನೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಹೌದೇನೆ ರಾಧಾ ನಿನ್ನ ಅಮ್ಮ ಕುಂತಿದೇವಿ ಕುಲವತಿ ಕುಂತಿದೇವಿ ನಾವೆಲ್ಲ ಕರೆಯುವುದು ಹೌದಾ ಆರೋಗ್ಯವಾಗಿ ಅಲ್ಲ ನಾನು ಕೇಳಿದ್ದೆ ವರ್ತಮಾನ ಏನೇನು ಮೊದ್ಲಿನ ಹಾಗಿಲ್ಲ ನಿನ್ನ ಅಮ್ಮ ಈಗೆಲ್ಲ ಹಾಸಿಗೆಯಲ್ಲಿ ಹೇಸಿಗೆ ಮಾಡ್ಕೊಳ್ತಾರಂತ ಹೌದಾ ಏನತ್ತೆ ಏನೆಲ್ಲ ಹೇಳ್ಬೇಡಿ ಈಗ ಹಾಸಿಗೆಲ್ ಮಾಡ್ಕೊಳ್ಳುದಿಲ್ವಾ ಈಗ ಸುಧಾರಿಸಿದ್ದಾರೆ ಹಂಗಾರೆ ಈಗ ಹಾಸಿಗೆಲ್ ಮಾಡುದಿಲ್ಲ ಆಚೆ ಬದೇ ಮಾಡ್ತಾಳ ಹೌದೌದು ಈಗ ಹಾಸಿಗೆಯಲ್ಲಿಲ್ಲ ಸ್ವಲ್ಪ ಗುಣಮುಖವಾಗಿದ್ದಾರೆ ಸುಧಾರಿಸಿಕೊಳ್ತಿದ್ದಾರೆ ಹಾಗೆ ಮಗ ಅದು ಏನತ್ತೆ ಒಂದೊಂದು ತಳಿ ಅಂದ್ರೆ ಹಾಗೆ ಅದು ತಳಿಯ ಹೌದು ನನ್ನದು ಯಾವ ತಳಿ ಅಮ್ಮ ನಮ್ಮದು ನಿನ್ ತಳಿಯ ಮಗ ನಿನ್ ತಳಿ ಬೇರೆ ಯಾವ್ದಲ್ಲ ನಾರಾಯಣ ಪೂಜಾರ ಮನೆ ತಳಿ ಒಂದೇ ನಿನ್ ಸೊಡ್ಡು ಒಂದೇ ಎಂತ ಹೇಳ್ತೀಯ ನೀನು ಇಲ್ಲಿ ಬಾರ ಇಲ್ಲ ಹೇಳ್ಬೇಡ ನಾನು ಯಜಮಾನ ನಿನ್ನ ಯಜಮಾನಕ್ಕೆ ಸೂಡಿ ಬಿತ್ತು ಅವ್ನು ಸೊಡ್ಡು ನೋಡ ಒಳ್ಳೆ ಗೊಗರ್ ಸೊಡ್ಡಿ ನಿಂತಿದ್ದ ಅವ ಇಲ್ಲಿ ನೋಡಿ ಬೀಗದ ಕೈ ಇಲ್ಲುಂಟು ನಿನ್ನ ತಳಿ ಯಾವ್ದು ಗೊತ್ತುಂಟನ ಯಾವುದು ಇದು ಸ್ವದೇಶಿದಲ್ಲ ಇದು ವಿದೇಶಿ ತಳಿ ಮಗ ಇದು ನನಗೆ ಗೊತ್ತು ನಿಮಗೆ ಗೊತ್ತು ಆಯ್ತು ಕೂತ್ಕೋ ಏನತ್ತೆ ಅಲ್ವೇನೆ ಅದಿರ್ಲಿ ಬಿಡು ನಂಗೆ ನಾಚಿಕೆ ಆಗ್ತದೆ ಈ ವಯಸ್ಸಲ್ಲಿ ಈ ರೀತಿ ನಾಚಿಕೆ ಬಿಡ್ತಾ ಇದ್ದೀರಿ ಅವ್ರೇನ್ ಮಾಡ್ತಾ ಇದ್ರೆ ಅವ್ರಂದ್ರೆ ಇವ್ರಂದ್ರೆ ನಿನ್ನಪ್ಪ ನನ್ನ ಅಪ್ಪಯ್ಯನ ಹೌದು ಚೀ ಹೇಳ್ಬೇಡ ಅಯ್ಯೋ ಯಾವಾಗ ನೋಡ್ಲಿ ಊಟಕ್ಕೆ ಕೂರ್ಲಿ ರಾತ್ರಿ ಮಲ್ಕೊಳ್ಳಿ ಯಾವಾಗ್ಲೂ ನಿಮ್ಮ ಸುದ್ದಿ ಹೇಳ್ತಾ ಇರುವುದು ಅದೇ ಹಾಗೆ ಅವ ಹಾಗೆ ವಾರಕ್ಕೊಮ್ಮೆ ಇಲ್ಲಿ ಬರ್ತಿದ್ದ ಯಾರು ನಿಮ್ಮಪ್ಪ ನಮ್ಮ ಅಪ್ಪಯ್ಯನ ಹೌದು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಎಲ್ಲ ಬಂದು ಹೋಗ್ತಿದ್ದ ನಿಮ್ಮನಿಗ ನಾನು ಅಲ್ಲ ಅವನ್ ಮನೆ ಹೋಗ್ಲಿಲ್ಲ ಅಂತಾದ್ರೆ ಅವ ಇಲ್ಲಿಗೆ ಬರ್ತಿದ್ದ ನೀವು ಹೋಗ್ತಿದ್ರು ನಮ್ಮ ಅಪ್ಪಯ್ಯ ನಿಮ್ಮನೆ ಬರ್ತಾ ಇದ್ರ ನೋಡು ಅವ ವಾರಕ್ಕೊಂದ್ಸರಿ ಬರ್ತಿದ್ದ ಹೌದಾ ನಾನ್ ನಿಮ್ಮನೆ 7 ದಿವಸಕ್ಕೊಂದ್ಸರಿ ಬರ್ತಿದ್ದೆ ಅಂದ್ರೆ ಎರಡು ಒಂದೇ ಅಲ್ವಾ ಅದು ಒಂದೇ ಹೌದತ್ತೆ ಹೌದಾ ನಿಮ್ಮ ಮೇಲೆ ಅಷ್ಟು ಪ್ರೀತಿಯೇ ನಾನು ಎಲ್ಲೇ ಹೋಗ್ಲಿ ರಾಧಾ ನನ್ನ ಬೆನ್ನು ಹಿಡ್ಕೊಂಡೇ ಬರುವುದೇ ಅವ ಹೋದ್ರು ನಿಮ್ಮ ಜೊತೆಯಲ್ಲಿ ಹೌದೇ ನಾನ್ ಬಾವಿ ಕಟ್ಟಿಗೆ ಹೋಗ್ಲಿ ನೋಡು ಬಾವಿ ಕಟ್ಟಿಗೆ ಹೋದ್ರು ಅಲ್ಲಿಗೂ ಬರುದು ನಮ್ಮ ಅಪ್ಪಯ್ಯ ನಾನ್ ನೀರ್ ಎತ್ತುವಾಗ ನಿನ್ನ ಅಪ್ಪ ಎದುರು ಬಂದು ನಿಂತ್ಕೊಳ್ಳುದು ನೋಡು ನಿಮ್ಮ ಗಡೆ ನಿಂತ್ಕೊಳ್ಳೋದಾ ಹೌದು ಆಮೇಲೆ ನಾನು ಅಡ್ಕೆ ಹೆಕ್ಲಿಕ್ಕೆ ಹೋಗ್ಲಿ ಮಗ ನೋಡಿ ಎಂತ ಪರಿಸ್ಥಿತಿ ನೋಡು ಅಡ್ಕೆ ಹೆಕ್ಲಿಕ್ಕೆ ಹೋದ್ರು ನಿನ್ನ ಅಪ್ಪ ಎದ್ರೆ ಬಂದು ನಿಲ್ಲುದು ನೋಡು ನಿಮ್ಮಿದ್ರೆ ಹೌದು ಛೀ ಆಮೇಲೆ ನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ಲಿ ಮಗ ಅಲ್ಲಿಗೂ ನಿನ್ನ ಅಪ್ಪರುದೇ ಅಲ್ಲಿಗೂ ಬರ್ತಿದ್ರ ಹೌದು ಆಮೇಲೆ ನಾನು ಬಟ್ಲ ಮನೆಗೆ ಹೋದ್ರು ಬಟ್ಲ ಮನೆ ಹೊರಗೆ ಬರ್ತಿದ್ದ ದೇವರು ಬಟ್ಲ ಮನೆವರೆಗೂ ಬರ್ತಾ ಇದ್ರು ನಮ್ಮ ಅಪ್ಪಯ್ಯ ಅವಾಗ ತಡ ಮಾಡುದಿಲ್ಲ ಏನ್ ಮಾಡ್ತಾ ಇದ್ರತ್ತೆ ಎಳ್ದು ಒಳಗೆ ಹಾಕೊಳ್ತಿದ್ದೆ ಬಾಗಲ ಇದೆಲ್ಲ ಚುರುಕು ತಗತ್ತಲ್ಲ ಛೀ ಸುಮ್ನುಳ್ಳಿ
ನನಗೆ ಗೊತ್ತಾಯ್ತಮ್ಮ. ಎಂತದ್ದ? ನಮ್ಮಪ್ಪ ಕಟ್ಟಕ್ಕೆ ಹೋಗುವುದಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಯ್ತು ನಂಗೆ. ಎಂತ ನಿನ್ನ ಅಮ್ಮನ ಮೇಲೆ ಅನುಮಾನವನ್ನ ಪಾಪಿ ನಿನಗೆ? ನೀ ಹೇಳಿದ್ದಲ್ವ ಮತ್ತೆ? ಎಂತದ್ದು? ಹಾಗಲ್ಲ ಅಂದ್ರೆ ಈಗ ನಿನಗೆ ಭರವಸೆ ಅಂತ ಹೇಳುದಲ್ವಾ? ಅಪ್ಪ ಯಾಕೆ ಮನೆಗೆ ಬರ್ಲಿಲ್ಲ ಬಿಟ್ಟು ಹೋದ್ರು ಅಂತ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿಕ್ಕೆ ಒಬ್ರು ಜನ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅಪ್ಪ ಅಲ್ಲೇ ಇದ್ರು ಅಂತ ಹೇಳುದಲ್ವಾ ನೀನು? ಹಾ, ಹೋಗಿ ಕೂತ್ಕೋಗಿ. ಮತ್ತೆ ಯಜಮಾನಿಕೆ ಮಾಡ್ತಾವ ಯಜಮಾನಿ ಇನ್ನು ಸೂಡಿ ಬಚ್ಚಿದ ಯಜಮಾನಿಕೆ ಬೆಂಕಿ ಬಿತ್ತು ಹೋಗ ಕೂತ್ವಲ್ಲ. ಎಲ್ಲರೂ ಆರೋಗ್ಯವಾಗಿದ್ದಾರೆ ಅತ್ತೆ. ಅಲ್ವಾ ರಾಧೆ? ನೋಡೆ ಒಂದು ಮಾತೆ. ಏನತ್ತೆ? ನಿಮ್ಮೂರಲ್ಲಿ ಅಪ್ಪೆ ಮಿಡಿ ಮಾವಿನಕಾಯಿ ಇತ್ತೇನೆ? ಹೌದತ್ತೆ, ಉಂಟು ಮರದಲ್ಲಿ. ಏನ್ ಮಾಡುವ, ನಮ್ಮನೆ ಮರದಲ್ಲಿ ಉಂಟು, ಅದು ಕೊಯ್ಯುವರ್ ಜನ ಇಲ್ಲ. ನಮ್ಮಲ್ಲೂ ಹಾಗೆ ಕೊಯ್ಯೋರಿಲ್ಲ. ನಮ್ಮಲ್ಲ ಆ ಸತ್ತವನ ಹತ್ರ ಹೇಳ್ದೆ. ನಿಮ್ಮ ಮಗ ಇದ್ದಾನಲ್ಲ, ಮರ ಏರ್ಬೇಕಿತ್ತು. ಅವನ ಹತ್ರ ಹೇಳ್ದೆ ನಾನು, ಮಗಲ್ಲ ಅಪ್ಪೆ ಮಿಡಿ ಮಾವಿನಕಾಯಿ ಉಂಟು, 4 ಕೊಯ್ಯೋ ಮರೆ ನಾಡ್ದಿ ಉಪ್ಪಿನಕಾಯಿ ಮಾಡು ಅಂತ ಹೇಳ್ದೆ. ಅವನು ತೆಗ್ದು ಬೈಗೆ ಅಂತ ಹೇಳ್ದ ಗೊತ್ತಾವ. ಏನ್ ಹೇಳಿದ್ರು? ಅಮ್ಮ ನಂಗ್ ಮರ ಹತ್ತಕ್ಕಾಗುದಿಲ್ಲ, ಮರದಲ್ಲಿ ಚೌಳಿ ಅಂದ ಅವ. ಹೌರಾ? ಅವ ಸತ್ತವ ನೋಡ್ದ್ಯವ, ಚೌಳಿ ಅಲ್ಲಲ್ಲ ಇರುವುದು. ಮತ್ತೆ ಇದು ಅವ ಕೂತ್ಕೊಳ್ಳುವ ಮಂಚದ ಮೇಲೆ ಚೌಳಿ ಇದ್ದಿದ್ದು ಸರಿ ಆಗ್ತಿತ್ತು. ಹೌದು, ಇಷ್ಟೊತ್ತಿ ಮಾವಿನಕಾಯಿ ಕೊಯ್ತಿದ್ದ. ಅದಿರ್ಲಿ ಬಿಡು ಮಗ ರಾಧ. ಏನ್ ಮಗ ಬಂದವಳೆ ಅಂಗಳದಲ್ಲಿ ನಿಂತು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ? ಎಂತದ್ದೇ? ನಾನು ಬಹಳ ಸಮಯ ಆಯ್ತು, ನೀವು ನನ್ನಲ್ಲಿ ಮಾತಾಡ್ತಾ ಇದ್ದೀರಿ. ಹೌದು. ನನ್ನ ತಂಗಿ ಚಂದ್ರು ಎಲ್ಲಿ ಹೋದ್ರು? ಕಾಣಿಸೋದಿಲ್ವಲ್ಲ. ನಿನ್ನ ತಂಗಿ ಬಗ್ಗೆ ಅಂತ ಹೇಳುದು ರಾಧ? ಅಯ್ಯೋ ಹೇಳಿ ಸೊಟ್ಟ ಮೇಲೆ ಕೊಡುಕಿದ್ದ. ಅಲ್ಲ ಮತ್ತೆ ಹಾಗಲ್ಲ, ಅವಳು ಕೊರಗಿ ಕೊರಗಿ ಸ್ವರ್ಗಿ ಹೋಗಿದ್ದಾಳೆ ಅವಳು. ಏನು ಆರೋಗ್ಯ ಸರಿ ಇಲ್ವಾ? ಎಷ್ಟೊತ್ತಿ ನೋಡಿದ್ರು ಮಗ, ಅಯ್ಯೋ ನನ್ನ ಅಕ್ಕ ರಾಧಾ ರಾಧಾ ಅಂತ ಇರುವುದೇ. ಯಾರು? ಚಂದ್ರನ? ಹೌದು. ನೋಡು ಮಗ, ಊಟಕ್ಕೆ ಹೋದ್ರು ತಟ್ಟೆಯಲ್ಲಿ ನಿನ್ ಮುಖನೇ ನೋಡ್ತಾ ಇರುವುದು. ಹೌದಾ? ಅಯ್ಯೋ ಊಟವೇ ಮಾಡುವುದಲ್ಲ ಅವಳು. ನನ್ನ ನೆನಪಿನಲ್ಲಿ ಊಟ ಏನು ಅವ್ರಿಗೆ ಸೇರುವುದಿಲ್ಲ. ಮತ್ತೆ ನೋಡು, ಬಾವಿ ಕಟ್ಟಿ ಹೋದ್ರು ಬಾವಿಯಲ್ಲಿ ಇಳುಕ್ತಾ ನೋಡ್ತಾ ಇರುವುದು. ಬಾವಿ ಒಳಗೆ ಏನುಂಟು? ರಾಧಾ ರಾಧಾ ಅಂತ ಇರುವುದು. ನಾನು ಬಾವಿ ಕಟ್ಟೋಳು. ಹಾಗಲ್ವೇ, ಅವಳ ಪ್ರತಿಬಿಂಬವನ್ನ ನಿನ್ನ ರೂಪದಲ್ಲಿ ನೋಡ್ತಾ ಇರುವುದು ಅವಳು. ಅಷ್ಟು ಪ್ರೀತಿ. ಅಯ್ಯೋ ಅಷ್ಟಿದು ಮರತಿ. ಆಮೇಲೆ ಬಟ್ಲ ಮನೆಗೆ ಹಂಡೆಗೆ ನೀರ್ ಹಾಕ್ಲಿಕ್ಕೆ ಹೋದ್ರು, ಹಂಡೆ ಒಳಗೆ ಇವಳು ಮಂಡೆ ನೋಡು. ಹಂಡೆ ಒಳಗೆ ಇವಳು ಮಂಡೆ ಹಾಕಿದ್ದೆ ಯಾಕತ್ತೆ? ಅಂದ್ರೆ ನಿನ್ನದ್ದೇ ಆಲೋಚನೆ. ನೆನಪಿನಲ್ಲಿ ಮಂಡೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಎಷ್ಟೊತ್ತಿ ನೋಡಿದ್ರು ಖಾ 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 ಅಂತ ಏನು ಹಾಗೇನೆ ಅವಳು? ಮತ್ತೆ ಅಲ್ವೇ, ಅಂದ್ರೆ ನನ್ನ ಕರೀತಾ ಇರುವುದು ರಾಧಾ ರಾಧಾ ಅಂತ ಹೇಳುವುದು ನನ್ನ ನೆನಪೇ. ಹೌದು. ಅದಿರ್ಲಿ, ನೀನ್ ಬಂದಿದ್ಯಲ್ಲ, ನಿನ್ನ ಅಕ್ಕನ್ ನೋಡ್ಬೇಕಲ್ವಾ? ನಿಲ್ಲು, ಅಕ್ಕನ್ ಕರೀತೇನೆ. ಚಂದ್ರು, ಚಂದ್ರು ಬಾರೆ ಬಾರೆ. ಎಂತದ್ದು ನೋಡ್ದೆ ನಾನು. ಇಲ್ಲಿ ಬಾರ ಇಲ್ಲಿ. ಏನಮ್ಮ? ಚಂದಗುಪ್ಪ ಚಂದಗೋಪ ಅಂದೆ. ನೋಡು, ಅದೇ ಕರೆದದ್ದು ಯಾರೀಗ? ನೀನು. ಮತ್ ನಿನ್ನ ಮಧ್ಯೆ ಅಂತ ಯಜಮಾನ್ಕಿ ನಿಂದು. ಅಮ್ಮ ಇಲ್ಲಿ ಬಾರ ಇಲ್ಲಿ. ಅದೇನ್ ಗೆರೆ ಹೇಳ್ದದ್ದು? ಅದು ರೇಖೆ ರೇಖೆ. ಅಯ್ಯೋ ಮರತಿ, ನನ್ನ ಮಗಗೆ ಭಯಂಕರ ಬದಲಾಯ್ದ. ಎಂತೆಂತ ಶಬ್ದ ಹಾಕ್ತಾವ. ರೇಖೆಯ? ಅದು ಯಾವ ರೇಖೆ ಮಗ? ಅದು ಉಸ್ಮಾನ್ ರೇಖೆ ಅಮ್ಮ. ಉಸ್ಮಾನ್ ರೇಖೆ. ಯಾವ್ದ ಸಮ ಹೇಳ? ಅಂದ್ರೆ ಯಾವ್ದು ಕಾಲದದ್ದು? ಅಂದ್ರೆ ಪೇತ್ರಿಯಲ್ಲಿ ರಾಮನ ತಮ್ಮ ಉಸ್ಮಾನ್ ಎನ್ನುವ ಇದ್ದಾನಂತೆ. ಅವನು ಹಿಂದೆ ರೇಖೆ ಹಾಕಿದ್ದಾನಂತೆ. ಪೇತ್ರಿಯಲ್ಲಿ ಯಾರ ಮಗ? ರಾಮ. ಅಯ್ಯೋ, ರಾಮನ್ ತಮ್ಮ ಉಸ್ಮಾನ್. ರಾಮನ್ ಭಕ್ತಾದಿಗಳು ಅಭಿಮಾನಿಗಳಿದ್ರೆ ಇಷ್ಟೊತ್ತಿ ನಿಂಗೆ ಕೊಲ್ ತಕ ಹೊಡಿತ್ರು. ಒಬ್ಬೊಬ್ರು ಒಂದೊಂದು ಕೊಲ್ ಹೊಡೆದ್ರು ಸಾಕು. ಯಾಕಮ್ಮ? ರಾಮನ್ ತಮ್ಮ ಉಸ್ಮಾನ್ ಎಲ್ಲ ಮಗ. ಉಸ್ಮಾನ್ ತಮ್ಮ ರಾಮ ಅಲ್ಲ, ಅಣ್ಣ ರಾಮ ಅಲ್ಲ. ಉಸ್ಮಾನ್ ಅಣ್ಣ ಮಹಮ್ಮದ್ ಗೋಸ. ಮತ್ತೆ ನೀನು ಕರ್ಮ ತೀರುಕಿ ರೇಖೆ ಹಾಕಿದ್ದೆ. ಎಂತದ್ದ? ಅಂದು ಅವ ರೇಖೆ ಹಾಕಿದ್ದ. ಯಾರು? ರಾಮನ್ ತಮ್ಮ ಲಕ್ಷ್ಮಣ. ಅವನ್ ರೇಖೆಗೆ ನೊಣ ನುಸಿ ಅಂತದ್ದು ಹೋಗುವುದಿಲ್ಲ. ಇದೆಂತ ನೀನು ಬೊಜ್ಜದ ರೇಖೆ ಇದೆ. ಅವ್ರು ದಾಟಿ ಬರ್ಬಾರ್ದಮ್ಮ. ಹೌದ್ವಾ? ಬರ್ಬಾರ್ದು. ಯಾಕೆ? ಮಾನ ಉಂಟಾ, ಮರ್ಯಾದೆ ಉಂಟಾ ಅವಳಿಗೆ? ನಮ್ಮ ಮಾನವನ್ನು ತೆರೆಯುವುದಕ್ಕಲ್ವಾದ? ನೋಡು, ನಮ್ಮ ಅಟ್ಟದ ಮೇಲೆ ಚಿನ್ನದ ಕೊಡಪಾನ ಉಂಟು, ಬೆಳ್ಳಿಯ ಕೊಡಪಾನ ಉಂಟು, ತಾಮ್ರದ ಕೊಡಪಾನ ಉಂಟು, ಹಿತ್ತಾಳೆಯ ಕೊಡಪಾನ ಉಂಟು. ಈಗ ತಂದಿರುವಂತಹ ಈ ಕೊಡಪಾನವನ್ನು ಕಂಡಾಗ ಅದು ಹೇಗಿದೆ ನೋಡು. ನಿನ್ ಮುಖದಂತೆ ಸ್ಕೊಟ್ಟ ಮೇಲೆ ಕೊಡ್ಲಿಕ್ಕಿದ್ದೆ ಹೋಗಿದೆ. ಅಂತ ಕೊಡಪಾನ ತೆಗೆದುಕೊಂಡು ಬಂದಿದ್ದಾರೆ. ಯಾವ ಕೊಟ್ಪಂತ ತಗೊಂಡೋದ್ರು ಅದು ಬೇಡ ಅಂತ ಹೇಳಿದ್ರು ನೋಡಿ. ಅತ್ತೆ
ನೀ ಎಳಿಬೇಡ ಹೊಡೆದೋಗಿ ನಾನು ಇದ್ನಲ್ಲ ಇಲ್ಲಿ ಎಂತ ಹೊಟ್ಟೆ ಕೊಡ್ಪನ್ವಾ ಅಮ್ಮ ಹೊಟ್ಟೆ ಕೊಡ್ಪನ್ ಯಾಕೆ ತಂದ್ಲವಳು ಯಾಕೆ ನಿನ್ನ ಎಟ್ಟಿ ಯಜಮಾನ್ಕಿಗೆ ಹೊಟ್ಟೆ ಕೊಡ್ಪನ್ ಸಾಕಂತಂದ್ಲವಳು ಅಮ್ಮ ಕುತ್ಕೊಳ್ಳ ಅಲ್ಲಿ ಬದಿಯಲ್ಲಿ ನನ್ನ ಹೆಂಡತಿ ಮುಂಭಾಗ ಅತಿಗೆ ಒಂದು ಮಾನಕಳಿ ಯಜಮಾನ ಯಜಮಾನ್ ನಿನ್ನ ಯಜಮಾನ್ ಸತ್ತು ಕೂತ್ಕೊಳ್ಳಿ ಬಾ ಅಮ್ಮ ಬಾ 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 ಇಲ್ಲಿ ಬಾರೆ ಬಾರೆ ಎಷ್ಟೊತ್ತಿ ನೋಡು ಕೆಲಸ ಹೌದತ್ತೆ ಕೆಲಸದಲ್ಲೇ ಇದ್ದೆ ಅತ್ತೆ ಎಲ್ಲದ್ದು ನಾನೇ ಮಾಡ್ಬೇಕು ಮತ್ತೆಂತ ನಾನ್ ಮಾಡ್ಬೇಕು ಅಂತ ಹೇಳುದೇನೆ ಮಾಡುದಾದ್ರೆ ಹಾಗೆ ಅದು ಈ ಪ್ರಾಯಕ್ಕೆ ಬಂದವ್ರು ಮನೆಯಲ್ಲಿ ಇರಬಾರ್ದು ಎಷ್ಟೊತ್ತಿ ನೋಡಿದ್ರು ಹೆಣ್ಣು ಮಕ್ಕಳು ಹೇಳುದು ನಾವೇ ಕೆಲಸ ಮಾಡ್ಬೇಕು ವರ್ಷ ಆದವ್ರು ಕೂತ್ಕೊಂಡಿದ್ರು ನಾನ್ ಕೆಲಸ ಮಾಡುದೇ ಈಗ ಈ ವಯಸ್ಸಲ್ಲಿ ಮತ್ತೆ ನಿಮಗೆ ಗೊತ್ತು ಪ್ರಾಯಕ್ಕೆ ಬಾರ್ದು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಪ್ರಾಯ ಆದವ್ರು ಮನೇಲಿ ಇರಬಾರ್ದು ಅಂತ ನಿಮ್ಗೆ ಗೊತ್ತು ಅಂದ್ರೆ ನಾನ್ ಮಾಡ್ಬೇಕಂತ ಹೇಳುದಲ್ಲ ನಿಮ್ ಮಗಲ್ ಜಗ್ಲಿ ಮೇಲೆ ಕೂತ್ಕೊಂಡಿರ್ತಾ ಅವ್ನು ಏನಾದ್ರೂ ಒಂದ್ ಸಹಾಯ ಮಾಡಿದ್ರೆ ಮಾಡ್ಬೋದು ಅಂತ ಹೇಳುದಲ್ವಾ ಅಂದ್ರೆ ಇಲ್ಲ ಅತ್ತೆ ನನ್ನಲ್ಲಿ ಶಕ್ತಿ ಇರುವವರೆಗೆ ನಾನು ಮಾಡ್ತೇನೆ ಕರಿತಾ ಇದ್ದೀರಲ್ಲ ಯಾಕೆ ಮಗ ಚಂದ್ರ ಅತ್ತೆ ಎಂತ ಅತ್ತೆ ಸೊಡ್ಡ ಮೇಲೆ ಕೊಡುಕಿದ್ದೆ ಪ್ರೀತಿಯಿಂದ ಕರೆಯುವುದತ್ತೆ ಮಗ ನಿನ್ನನ್ನು ಕರೀಲಿಕ್ಕೂ ಕಾರಣ ಉಂಟು ಮಗ ಏನತ್ತೆ ಇವತ್ತು ನಮ್ಮನಿಗೆ ನಂಟು ಬಂದಿದ್ರೆ ಮತ್ತೆ ನಿಮಗ್ ಬೇರೆ ಕೆಲಸ ಅಂತೂ ಇಲ್ಲ ನಂಟ್ರನ್ನಾದ್ರೂ ಮಾತಾಡಿಸಿ ಕಳಿಸಿ ಯಾರು ನೀವು ಅಂದ್ರೆ ನಮ್ಮ ಮನೆಯವ್ರು ಅಲ್ವೇ ಮತ್ತೆ ನಿಮ್ಮ ಮನೆಯವ್ರು ಬಂದಿದ್ರೆ ನಮ್ಮನೆ ನಂಟ್ರ ಹೌದು ಯಾರತ್ತಿ ಬೇರೆ ಯಾರು ಅಲ್ಲ ನಿನ್ನ ಅಕ್ಕ ರಾಧೆ ಬಂದಿದ್ದಾಳೆ ಅಲ್ಲಿ ನೋಡಿ ನೀವು ಬಂದು ಅಂಗನ ಪದಗೆ ನಿಗದಿಯರಗಲು ಅರಸಿದಳಾಗೆ. ಅಕ್ಕ ನೀನು ಕರ್ಮ ಅದ ಎಲ್ಲೋ ಸಿಗಾಯಿ ಸತ್ತವನೆ ಅಕ್ಕ